ಆರೋಪಗಳು ಶಿವ ಬ್ರಹ್ಮ ಕೃಷ್ಣನನ್ನೇ ಬಿಟ್ಟಿಲ್ಲ, ಸಮಾಂತಕ ಮನಿ ವಿಚಾರದಲ್ಲಿ ಕೃಷ್ಣನನ್ನೇ ಕಲ್ಲ ಅಂದರು, ಅಂತದರಲ್ಲಿ ಮೋದಿಯನ್ನು ಬಿಡ್ತಾರಾ ಎಂದು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಪ್ರಶ್ನಿಸಿದರು. ರಾಷ್ಟ್ರೀಯ ಲಾಂಛನ ತಿರುಚಿದ್ದಾರೆ ಎಂಬ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ಧಗಂಗಾ ಭೇಟಿಯ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಗುರುಪೂರ್ಣಿಮೆಯಂದು ಗುರುಗಳ ದರ್ಶನ ಪಡೆದಿದ್ದೇನೆ, ಮನಸ್ಸಿಗೆ ಖುಷಿ ಅನಿಸಿದೆ, ಶ್ರೀಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ ಎಂದರು. ಈ ರಾಷ್ಟ್ರದ ಜನ ಎದೆ ಉಬ್ಬಿಸಿ ಹೇಳಬೇಕಾದಂತಹ ಒಳ್ಳೆ ಧೀಮಂತ ನಾಯಕ ಸಿಕ್ಕಿದ್ದಾನೆ. ಗರ್ಜಿಸುತ್ತಿರುವ ಆ ಸಿಂಹ ಆಯಪ್ಪನೇ ಮೋದಿ. ಅಶೋಕ ಲಾಂಛನದ ಮೂಲ ಇವರುಗಳು ಮ್ಯೂಸಿಯಂನಲ್ಲಿ ನೋಡಲಿ. ಮ್ಯೂಸಿಯಂನಲ್ಲಿರುವ ಹಾಗೆ ಯಥಾವತ್ ಸಿಂಹ ಲಾಂಛನವನ್ನು ಸೆಂಟ್ರಲ್ ವಿಸ್ತದಲ್ಲಿ ಮಾಡಲಾಗಿದೆ. ಇಷ್ಟು ವರ್ಷ ಲಾಂಛನದ ಬಾಯಿ ಮುಚ್ಚಿತ್ತು, ಈಗ ಬಹಳ ಸ್ವಾಭಿಮಾನದಿಂದ ಬಾಯಿ ತೆರೆದಿದೆ, ಮತ್ತೆ ಗರ್ಜನೆ ಮಾಡುತ್ತಿದೆ ಎಂದರು. ಸುಖ ಸುಮ್ಮನೆ ಮೋದಿ ವಿರುದ್ಧ ಮಾತನಾಡುತ್ತಾರೆ. ಅವರನ್ನು ಆಧರಿಸುವವರ ಸಂಖ್ಯೆ 98% ಇದೆ, ವಿರೋಧಿಸುವವರ ಸಂಖ್ಯೆ 2% ರಷ್ಟಿದೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಎಂದು ಅವರು ಹೇಳಿದರು. ವರದಿ ರಾಜೇಶ್ ರಂಗನಾಥ್. ಒಳ್ಳೆ ಧೀಮಂತ ನಾಯಕ ಸಿಕ್ಕಿದ್ದಾನೆ. ಆ ಸಿಂಹ ಅವನೇನೆ, ಆ ಯಪ್ಪನೇ. ಅಷ್ಟು ಅದ್ಭುತ. ಬಾಯಿ ಮುಚ್ಚಿದ್ರು ಕಷ್ಟ, ಬಾಯಿ ತೆರೆದ್ರು ಕಷ್ಟ ಅಲ್ವಾ? ಇಲ್ಲ, ಅದು ತಪ್ಪಿದೆ. ನಾನು ಹೇಳ್ತೀನಿ ಕೇಳಿ. ಆ ಅಶೋಕ ಲಾಂಛನವನ್ನು ಮಾಡಿದ್ದು ಮ್ಯೂಸಿಯಮಲ್ಲಿ ನೋಡ್ಬೇಕು ಇವ್ರು ಹೋಗಿ. ಯಥಾವತ್ತು ಮಾಡಿರೋದದು ಮ್ಯೂಸಿಯಮಲ್ಲಿ. ಏನು ಆ ಕಾಲದಲ್ಲಿ ಅದನ್ನು ಶೇಖರಿಸಿ ಇಟ್ಟಿದ್ದಾರೆ, ಅದನ್ನೇ ಯಥಾವತ್ತು ಮಾಡಿದ್ರು. ಸಿಂಹದ ಲಾಂಛನದ ಬಾಯಿ ಮುಚ್ಚಿದ್ರು. ವರ್ಷ ಅದರ ಲಾಂಛನ ಮುಚ್ಚಿತ್ತು, ಈಗ ಬಹಳ ಸ್ವಾಭಿಮಾನದಿಂದ ಬಾಯಿ ತಕ್ಕೊಂಡಿದೆ. ಮಾಡೇ ಮಾಡುತ್ತೆ, ಈಗಲೇ ಮಾಡ್ತಾ ಇದೆ. ನರಸಂಹಾರಕ್ಕಾಗಿ ಬಾಯಿ ತೆರೆದಿದೆ ಅನ್ನುವಂಥದ್ದು ಪ್ರತಿಪಕ್ಷದವರ ಒಂದು ಆರೋಪ. ಇಲ್ಲ, ಅದು ಮಾತಾಡ್ತಾರೆ. ಏನು ಮಾಡೋಕ್ಕಾಗ? ನಿಮ್ಗೊಂದು ಉದಾಹರಣೆ ಹೇಳಿದ್ನಲ್ಲ, ಗುರುಪೀಠಗಳನ್ನ ಬಿಡಲ್ಲ, ದೇವರನ್ನ ಬಿಡಲ್ಲ, ತಂದೆ ತಾಯಿಗಳನ್ನ ಬಿಡಲ್ಲ, ಸಂಸ್ಕೃತಿನ ಬಿಡೋದಿಲ್ಲ, ನಮ್ಮತನನ ಬಿಡೋದಿಲ್ಲ, ಯಾವುದನ್ನು ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಮಾತಾಡುವಂಥದ್ದೇ ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ಆದರೆ ಒಂದು ನಾವು ನೆನಪಿಟ್ಕೋಬೇಕಾಗಿರೋದು ಏನು ಅಂದರೆ, ಮಾತಾಡುವವರ ಸಂಖ್ಯೆ ಎಷ್ಟು, ಆರಾಧಿಸುವವರ ಸಂಖ್ಯೆ ಎಷ್ಟು ಅಂತ. ಆರಾಧಿಸುವ ಸಂಖ್ಯೆ 98%, ಮಾತಾಡುವ ಸಂಖ್ಯೆ 2. ಅವ್ರಿಗೆ ಶುಭವಾಗಿ ನಮಸ್ಕಾರ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.